ಸ್ನೇಹಿತರೆ, ಅದು ಯಾವ ಒಂದು ಶಾಪದಿಂದ ಈಗಲೂ ಕೂಡ ಸ್ತ್ರೀಯರು ಆ ನೋವನ್ನ, ಆ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಅನ್ನುವುದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಆ ಗೋಮಾತೆ ಅಂದ್ರೆ ಆಕಳು ಸ್ತ್ರೀಯರಿಗೆ ಕೊಟ್ಟ ಆ ಭಯಾನಕ ಶಾಪ ಯಾವುದು? ಆ ಶಾಪದಿಂದ ಈಗಲೂ ಕೂಡ ಯಾಕೆ ಹೆಣ್ಣು ಮಕ್ಕಳು ಆ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಅನ್ನುವ ಆ ಒಂದು ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋನ ಲೈಕ್ ಮಾಡಿ. ಒಮ್ಮೆ ನಾರದರು ಶ್ರೀಕೃಷ್ಣನ ಆಸ್ಥಾನಕ್ಕೆ ಬರುತ್ತಾರೆ. ಯಾಕಂದ್ರೆ ಅವರು ತಮ್ಮ ಮನದಲ್ಲಿ ನೂರಾರು ಪ್ರಶ್ನೆಗಳನ್ನ ಇಟ್ಟುಕೊಂಡಿದ್ದರು. ಅದಕ್ಕೆ ಕಾರಣ ಕೇವಲ ಕೆಲವು ದಿನಗಳ ಹಿಂದೆ ಮಾತ್ರ ಅವರು ಭೂಲೋಕಕ್ಕೆ ಪ್ರಯಾಣವನ್ನ ಬೆಳೆಸಿದ್ದರು. ಅಲ್ಲಿ ಜನರು ಪಡುತ್ತಿದ್ದ ಕಷ್ಟವನ್ನ, ನೋವುಗಳನ್ನ, ಅದರಲ್ಲೂ ಸ್ತ್ರೀಯರು ಅನುಭವಿಸುತ್ತಿರುವ ಕಷ್ಟಗಳನ್ನ ನೋಡಿ ನಿಜಕ್ಕೂ ಅವರು ಬೆರಗಾಗಿದ್ದರು. ಭೂಮಿಯ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ಅವುಗಳು ಸಂಪೂರ್ಣವಾಗಿ ತಮ್ಮ ತಂದೆ ತಾಯಿಗಳ ಮೇಲೆ ಅವಲಂಬನೆಯನ್ನ ಹೊಂದಿವೆ. ಆದರೆ ಒಂದು ಸಮಯದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಹುಟ್ಟಿದ ತಕ್ಷಣ ಮಕ್ಕಳು ಓಡಾಡುತ್ತಿದ್ದರು. ಆದರೆ ಈಗ ಸರಿಸುಮಾರು 8 ರಿಂದ 10 ತಿಂಗಳವರೆಗೆ ಕಾಯಬೇಕಾಗುತ್ತದೆ. ಯಾಕೆ ಈ ರೀತಿ ಹುಟ್ಟಿದ ತಕ್ಷಣ ಮಕ್ಕಳು ನಡೆಯುತ್ತಿಲ್ಲ ಅಂತ ನಾರದರು ಶ್ರೀಕೃಷ್ಣನನ್ನು ಪ್ರಶ್ನೆ ಮಾಡುತ್ತಾರೆ. ಆಗ ಶ್ರೀಕೃಷ್ಣ ನಾರದರಿಗೆ ಅದರ ಹಿಂದಿನ ಒಂದು ಅಚ್ಚರಿಯ ಕಾರಣವನ್ನ ಸ್ಪಷ್ಟಪಡಿಸುತ್ತಾರೆ. ಹೌದು, ಹಿಂದೆ ಭೂಲೋಕದಲ್ಲಿ ರಾಮಪುರ ಎಂಬ ಗ್ರಾಮದಲ್ಲಿ ಧರ್ಮೇಂದ್ರ ಅನ್ನುವ ಒಬ್ಬ ರೈತರಿದ್ದ. ಹೊಲದಲ್ಲಿ ಕೆಲಸ ಮಾಡುವ ಜೊತೆಗೆ ಅವನು ಒಂದು ಆಕಳವನ್ನು ಕೂಡ ಸಾಕಿದ್ದ. ಆ ಆಕಳು ಧರ್ಮೇಂದ್ರ ಹಾಗೂ ಅವನ ಕುಟುಂಬಕ್ಕೆ ಹಾಲನ್ನ ಪೂರೈಸುತ್ತಿತ್ತು. ಅಷ್ಟೇ ಅಲ್ಲದೆ ಧರ್ಮೇಂದ್ರ ಆ ಆಕಳನ್ನ ತನ್ನ ಕುಟುಂಬಕ್ಕೆ ಬಳಸಿಕೊಂಡು ಉಳಿದಂತಹ ಹಾಲನ್ನ, ಮೊಸರನ್ನ ಮಾರಾಟವನ್ನ ಮಾಡಿ ತನ್ನ ಜೀವನವನ್ನ ಸಾಗಿಸುತ್ತಿದ್ದ. ನಿಜ ಹೇಳಬೇಕೆಂದ್ರೆ ಹೊಲದಲ್ಲಿ ಮಾಡುವ ಕೆಲಸಕ್ಕಿಂತ ಸಿಗುವ ದುಡ್ಡಿಗಿಂತ ಅವನಿಗೆ ಆ ಆಕಳ ಹಾಲನ್ನ ಮಾರಿಯೇ ಹೆಚ್ಚು ದುಡ್ಡನ್ನ ಗಳಿಸುತ್ತಿದ್ದ. ಇದಕ್ಕೆಲ್ಲ ಕಾರಣ ಆ ಆಕಳು ಕೊಡುವ ಹಾಲೇ. ಅವನ ಮನೆಯನ್ನು ನಡೆಸುವುದಕ್ಕೆ ಅದು ಸಹಾಯವಾಗಿತ್ತು. ಹೀಗೆ ಸುಮಾರು ತಿಂಗಳುಗಳು ಕಳೆಯುತ್ತವೆ, ಸುಮಾರು ವರ್ಷಗಳು ಕೂಡ ಕಳೆಯುತ್ತವೆ. ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆ ಆಕಳು, ಆ ಗೋಮಾತೆ ಹಾಲನ್ನ ಕೊಡುವುದನ್ನ ನಿಲ್ಲಿಸಿ ಬಿಡುತ್ತದೆ. ಇದನ್ನು ಕಂಡಂತಹ ಧರ್ಮೇಂದ್ರನಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತದೆ. ಸಿಕ್ಕಾಪಟ್ಟೆ ಕುಪಿತನಾಗುತ್ತಾನೆ. ಇಷ್ಟು ದಿನ ಈ ಆಕಳ ಹಾಲಿನಿಂದಲೇ ತನ್ನ ಕುಟುಂಬವು ನಡೆಯುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಈ ಆಕಳು ಹಾಲನ್ನ ಕೊಡುವುದು ನಿಲ್ಲಿಸಿದರೆ ನನ್ನ ಕುಟುಂಬ ಎಲ್ಲಿಗೆ ಹೋಗಬೇಕು, ನಾನು ಎಲ್ಲಿಂದ ದುಡ್ಡನ್ನ ತರಬೇಕು ಅಂತ ಅವನಿಗೆ ಸಿಟ್ಟು ಬರುತ್ತದೆ. ಹೀಗಾಗಿ ಆ ಆಕಳು ಹಾಲು ಕೊಡುವಾಗ ಅದಕ್ಕೆ ಬೇಕಾದಂತಹ ಹುಲ್ಲನ್ನ ಮೊದಲು ಅವನು ಪೂರೈಸುತ್ತಿದ್ದ. ಆದ್ರೆ ಯಾವಾಗ ಆ ಆಕಳು ಹಾಲನ್ನ ಕೊಡುವುದು ನಿಲ್ಲಿಸುತ್ತದೆಯೋ ಆ ಸಮಯದಿಂದಲೇ ಧರ್ಮೇಂದ್ರ ಆ ಆಕಳಿಗೆ ಮೇವನ್ನ ಕೂಡ ಹಾಕುವುದನ್ನ ನಿಲ್ಲಿಸುತ್ತಾನೆ. ಅಷ್ಟೇ ಅಲ್ಲದೆ ಅದಕ್ಕೆ ಹೊಡೆಯುವುದು, ಬಡಿಯುವುದು ಕೂಡ ಮಾಡುತ್ತಾನೆ. ಆ ಆಕಳು ನಿಜಕ್ಕೂ ತನ್ನ ಮಾಲೀಕ ಮಾಡುವುದನ್ನು ಕಂಡು ಬೇಜಾರು ಪಡುತ್ತದೆ. ಪ್ರತಿದಿನ ಹಸಿವಿನಿಂದ ಬಳುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಕೊನೆಗೆ ಧರ್ಮೇಂದ್ರ ಯಾವಾಗ ಆಕಳು ಸಂಪೂರ್ಣವಾಗಿ ಹಾಲನ್ನ ಕೊಡುವುದು ನಿಲ್ಲಿಸುತ್ತದೆಯೋ 1 ವಾರದ ನಂತರ ಅದನ್ನ ಮನೆಯಿಂದ ಹೊರಗೆ ಹಾಕಲು ಮುಂದಾಗುತ್ತಾನೆ. ಈ ಸಂದರ್ಭದಲ್ಲಿ ಆ ಆಕಳು ನಿಜಕ್ಕೂ ಮಾನವನು ಮಾಡುವಂತಹ ಇಂತಹ ದುಷ್ಕೃತ್ಯ ಬಗ್ಗೆ ಬೇಜಾರು ಮಾಡಿಕೊಳ್ಳುತ್ತದೆ. ಹೀಗೆ ಹೇಗೋ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಸಿವಿನಿಂದ ಓಡಾಡಿಕೊಂಡು ಕೊನೆಗೆ ಆ ಆಕಳು ಒಂದು ದೇವಸ್ಥಾನದ ಹತ್ತಿರ ಬರುತ್ತದೆ. ದೇವಸ್ಥಾನದಲ್ಲಿ ದೇವರನ್ನ ಕಂಡು ಆ ಆಕಳು ದೇವರನ್ನ ಪ್ರಾರ್ಥಿಸುತ್ತದೆ. ಹೇ ದೇವ, ಯಾಕೆ ನನಗೆ ನೀನು ಇಂಥ ಕಷ್ಟವನ್ನ ಕೊಡುತ್ತಿದ್ದೀಯಾ? ಮಾನವರನ್ನ ನೀನು ಇಷ್ಟು ಯಾಕೆ ಸ್ವಾರ್ಥಿಯನ್ನಾಗಿ ಮಾಡಿದ್ದೀಯಾ? ನೀನೇ ನೋಡು, ನಾನು ಹಾಲು ಕೊಡುವವರೆಗೂ ನನ್ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನನ್ನ ಮಾಲೀಕ ಯಾವಾಗ ನಾನು ಹಾಲು ಕೊಡುವುದನ್ನು ನಿಲ್ಲಿಸಿದ್ದೇನೋ ಅವತ್ತಿನಿಂದ ನನಗೆ ಮೇವನ್ನ ಕೊಡುವುದನ್ನ ನಿಲ್ಲಿಸಿದ್ದಾನೆ. ಅಷ್ಟೇ ಅಲ್ಲದೆ ಕೆಲವು ದಿನಗಳ ನಂತರ ಈಗ ನನ್ನನ್ನ ಮನೆ ಬಿಟ್ಟು ಕೂಡ ಹೊರಗೆ ಹಾಕಿದ್ದಾನೆ. ನಾನು ಹಸಿವಿನಿಂದ ಕಂಗಾಲಾಗಿದ್ದೇನೆ, ನೀನೇ ನನಗೆ ಸಹಾಯ ಮಾಡುವಂತ ಬೇಡಿಕೊಳ್ಳುತ್ತದೆ. ಹೀಗೆ ಆಕಳು ಅದೇ ಬಂಜರು ಭೂಮಿಯಲ್ಲಿ ಓಡಾಡಿಕೊಂಡು ಇರುತ್ತದೆ. ಮುಂದೆ ಆ ಆಕಳು ಕೆಲವು ತಿಂಗಳ ನಂತರ ಗರ್ಭಿಣಿಯಾಗುತ್ತದೆ. ಹೀಗೆ ಓಡಾಡಿಕೊಂಡು ಆ ದೇವಸ್ಥಾನ ಸುತ್ತಮುತ್ತ ಇದ್ದ ಆಕಳನ್ನು ನೀಲಾಂಬರಿ ಅನ್ನುವ ಒಬ್ಬ ಮಹಿಳೆ ನೋಡುತ್ತಾಳೆ. ಆ ಆಕಳು ಗರ್ಭಿಣಿಯಾಗಿದೆ, ಒಂದು ವೇಳೆ ಅದಕ್ಕೆ ಕರುವಾದರೆ ಇದು ಮುಂದೆ ನನಗೆ ಹಾಲನ್ನ ಕೊಡಬಹುದು. ಹೀಗಾಗಿ ಕೆಲವು ದಿನಗಳ ನಂತರ ಬಂದು ಈ ಆಕಳನ್ನ ನಾನು ಕರೆದುಕೊಂಡು ಹೋಗುತ್ತೇನಂತ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾಳೆ.
ನೋಡುತ್ತಾಳೆ. ಆಕಳಿಗೆ ಆ ಹೆಂಗಸು ಮನಸ್ಸಿನಲ್ಲಿ ಅಂದುಕೊಂಡ ವಿಷಯವನ್ನೆಲ್ಲ ಅರ್ಥ ಮಾಡಿಕೊಳ್ಳುತ್ತದೆ. ನನ್ನಿಂದ ಲಾಭವನ್ನು ಪಡೆಯಲು ಈ ಹೆಂಗಸು ಬಯಸುತ್ತಿದ್ದಾಳೆ. ಆದರೆ ದುರ್ದೈವ, ಒಂದು ಕಡ್ಡಿ ಹುಲ್ಲನ್ನು ಕೂಡ ನನಗೆ ತಿನ್ನಲು ಕೊಡುತ್ತಿಲ್ಲ ಅನ್ನೋದು ಅದಕ್ಕೆ ಬೇಸರವಾಗುತ್ತದೆ. ಮುಂದೆ ಕೆಲವು ದಿನಗಳ ನಂತರ ಆ ಆಕಳು ಒಂದು ಕರುವಿಗೆ ಜನ್ಮವನ್ನ ನೀಡುತ್ತದೆ. ನೀಲಾಂಬರಿ ಅನ್ನುವ ಹೆಂಗಸು ಮತ್ತೆ ಅದೇ ಜಾಗಕ್ಕೆ ಬಂದು ಆಕಳು ಕರುವಿಗೆ ಜನ್ಮ ಕೊಟ್ಟಿದ್ದನ್ನ ನೋಡುತ್ತಾಳೆ. ಇದು ಒಳ್ಳೆಯ ಅವಕಾಶ. ಈ ಆಕಳನ್ನು ನಾನು ಈಗ ಬಳಸಿಕೊಳ್ಳಬಹುದು. ಇದರಿಂದ ಹಾಲನ್ನ ನಾನು ಪಡೆಯಬಹುದು. ಹೇಗೂ ನಾನು ಕೂಡ ಗರ್ಭಿಣಿಯಾಗಿದ್ದೇನೆ. ನನಗೆ ಹುಟ್ಟುವ ಮಗುವಿಗೂ ಕೂಡ ಈ ಹಾಲು ಸಿಗುತ್ತದೆ. ಅಷ್ಟೇ ಅಲ್ಲದೆ ಈ ಹಾಲನ್ನ ಮಾರಿ ನಾನು ನನ್ನ ಬದುಕನ್ನ ಸಾಗಿಸುತ್ತೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಹೆಂಗಸಿನ ಮನಸ್ಸಿನ ಮಾತನ್ನ ಅರ್ಥ ಮಾಡಿಕೊಂಡ ಆ ಆಕಳು ಕೊನೆಗೂ ಆ ಮಹಿಳೆಯಿಂದ ಒಂದು ಸಹಾಯವನ್ನ ಬೇಡುತ್ತದೆ. ತಾಯಿ, ನೀನು ನನ್ನನ್ನ ಬಳಸಿಕೊಳ್ಳಬಹುದು, ನನ್ನ ಹಾಲನ್ನ ಬಳಸಿಕೊಳ್ಳಬಹುದು. ಆದ್ರೆ ಒಂದು ಚಿಕ್ಕ ಸಹಾಯವನ್ನು ಮಾಡು. ನನ್ನ ಕರು ಈಗ ಓಡಾಡಲು ಸಾಧ್ಯವಿಲ್ಲ. ದಯವಿಟ್ಟು ಕೆಲವು ದಿನಗಳ ಕಾಲ ನನ್ನನ್ನ ಮತ್ತು ನನ್ನ ಕರುವನ್ನ ನಿನ್ನ ಬಳಿಯಲ್ಲಿ ಇಟ್ಟುಕೋ. ಇದನ್ನ ದಯವಿಟ್ಟು ಸಾಕು ಅಂತ ಕೇಳಿಕೊಳ್ಳುತ್ತಾಳೆ. ಆಗ ಆ ಹೆಂಗಸು, ನನ್ನಿಂದ ಸಾಧ್ಯವಿಲ್ಲ. ಅದು ಈಗ ತಾನೇ ಹುಟ್ಟಿದೆ. ಎಷ್ಟು ಗಲೀಜು ಬೇರೆ ಆಗಿದೆ. ಅದನ್ನು ನಾನು ಮುಟ್ಟಲು ಸಾಧ್ಯವಿಲ್ಲ. ಮೇಲಾಗಿ ನಿನ್ನ ಕರುವನ್ನ ನೋಡಲು ನನಗೆ ಸಾಧ್ಯವಿಲ್ಲ. ನನಗೆ ಕೇವಲ ನಿನ್ನಿಂದ ಹಾಲು ಮಾತ್ರ ಬೇಕು. ಆದ್ರೆ ನನ್ನಿಂದ ಸಹಾಯ ಮಾತ್ರ ಕೇಳಬೇಡ ಅಂತ ಖಡಖಂಡಿತವಾಗಿ ಹೇಳುತ್ತಾಳೆ. ಇದರಿಂದ ಆಕಳಿಗೆ ಮಾನವನ ಸ್ವಾರ್ಥ ಬುದ್ಧಿ ಅರ್ಥವಾಗುತ್ತದೆ. ಮಾನವನಿಗೆ ಬೇರೆಯವರಿಂದ ಸಹಾಯ ಬೇಕು, ಆದ್ರೆ ಅವನು ಮಾತ್ರ ಸಹಾಯ ಮಾಡಲು ಮುಂದಾಗುತ್ತಿಲ್ಲ ಅನ್ನೋದು ಅದರ ಕೊರಗಾಗಿತ್ತು. ಇದರಿಂದ ಕುಪಿತಗೊಂಡ ಆ ಆಕಳು ಆ ಹೆಂಗಸಿಗೆ ಮತ್ತು ಇಡೀ ಮಾನವ ಕುಲಕ್ಕೆ ಒಂದು ಶಾಪವನ್ನ ಹಾಕುತ್ತದೆ. ಹೌದು, ನೀನು ಗರ್ಭವತಿಯಾಗಿದ್ದೀಯಾ. ಒಂದು ವೇಳೆ ನಿನಗೆ ಮಕ್ಕಳಾದ್ರೆ ಆ ಮಕ್ಕಳು 8 ರಿಂದ 10 ತಿಂಗಳವರೆಗೆ ನಡೆಯಬಾರದು. ಅಲ್ಲಿಯವರೆಗೆ ಆ ಮಗುವನ್ನ ನೀನೇ ಎತ್ತಿಕೊಂಡು ಓಡಾಡಬೇಕು ಅನ್ನುವ ಶಾಪವನ್ನ ಹಾಕುತ್ತದೆ. ಹೌದು, ಹಿಂದೆ ಸತ್ಯಯುಗದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಓಡಾಡಲು ಪ್ರಾರಂಭಿಸುತ್ತಿದ್ದರು. ಆದ್ರೆ ಆ ಆಕಳು ಕೊಟ್ಟ ಶಾಪದಿಂದ ಕಲಿಯುಗದಲ್ಲೂ ಕೂಡ ಮಕ್ಕಳು ಸುಮಾರು 8 ರಿಂದ 10 ತಿಂಗಳವರೆಗೆ ನಡೆದಾಡಲು ಸಾಧ್ಯವಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಕಲಿಯುಗದಲ್ಲಿ ಆಕಳಿನ ಕರುವು ಹುಟ್ಟಿದ ತಕ್ಷಣ ನಡೆಯುವಂತೆ ಆ ದೇವರಲ್ಲಿ ಆ ಆಕಳು ಬೇಡಿಕೊಳ್ಳುತ್ತದೆ. ಹೌದು, ಆ ಆಕಳು ಹೆಂಗಸಿಗೆ ಕೊಟ್ಟ ಶಾಪದಿಂದಲೇ ಈಗಲೂ ಕೂಡ ಹುಟ್ಟಿದ ತಕ್ಷಣ ಮಕ್ಕಳು ಓಡಾಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣ ಮಾನವನ ಬುದ್ಧಿ, ಮಾನವನ ಸ್ವಾರ್ಥ ಮನೋಭಾವ ಅನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ಈ ಘಟನೆಯನ್ನು ವಿವರಿಸಿದ ನಂತರ ಶ್ರೀ ನಾರದ ಮುನಿಗಳಿಗೆ ಮಾನವರ ಮಕ್ಕಳು ಯಾಕೆ 8 ರಿಂದ 10 ತಿಂಗಳವರೆಗೆ ನಡೆದಾಡಲು ಸಾಧ್ಯವಾಗುತ್ತಿಲ್ಲ ಅನ್ನೋದು ಗೊತ್ತಾಗುತ್ತದೆ. ಹೌದು ಸ್ನೇಹಿತರೆ, ಈ ಭೂಮಿಯ ಮೇಲೆ ಮಾನವನಷ್ಟು ಸ್ವಾರ್ಥ ಜೀವಿ ಇನ್ನೊಂದಿಲ್ಲ ಅನ್ನುವುದಕ್ಕೆ ಈ ಒಂದು ಅದ್ಭುತ ಘಟನೆಯೇ ಸಾಕ್ಷಿಯಾಗಿದೆ. ಯಾರಿಂದ ನಾವು ಉಪಕಾರ ಪಡೆಯುತ್ತೇವೋ ಅವರಿಗೂ ಕೂಡ ನಾವು ಸಹಾಯ ಮಾಡಬೇಕೆನ್ನುವುದು ಇದರಿಂದಲೇ ಗೊತ್ತಾಗುತ್ತದೆ. ಸ್ನೇಹಿತರೆ, ನಿಜಕ್ಕೂ ಈ ಒಂದು ಘಟನೆ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.